ಅಮ್ಮ ಕಲಾವಿದರ್ ಕುಡ್ಲ ನಾಟಕ ತಂಡದ ಈ ವರ್ಷದ ನೂತನ ನಾಟಕ ಪರಕೆ ಪೂವಕ್ಕೆ ಬೆಳಾಲಿನಲ್ಲಿ ಪ್ರದರ್ಶನಗೊಂಡಿತು. ಅಮ್ಮ ಕಲಾವಿದರು ತಂಡ ಕೆಲವು ಸಮಯದಿಂದ ಸ್ತಬ್ಧವಾಗಿತ್ತು. ಆದರೆ ರಂಗದ ರಾಜೆ ಸುಂದರೈ ಮಂದಾರ ಇವರ ಆಗಮನ ತಂಡದ ಪುನಶ್ಚೇತನಕ್ಕೆ ಕಾರಣವಾಗಿದೆ. ಸುಂದರೈ ಮಂದಾರರವರು ಒಂದು ತಂಡದಲ್ಲಿದ್ದರೆ ಅಲ್ಲೇನು ವಿಶೇಷತೆ ಹೊಸತನವಿರುತ್ತೆ. ಈ ತಂಡದಲ್ಲೂ ಅವರು ಅದನ್ನ ಸಾದರಪಡಿಸಿದ್ದಾರೆ. ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರುತ್ತಿದ್ದ ಅಮ್ಮ ತಂಡದ ಪರಕೆ ಪೂವಕ್ಕೆ ನಾಟಕದ ರಚನೆ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಅವರದು. ರಂಗಭೂಮಿಯ ಪ್ರಬುದ್ಧ ಕಲಾವಿದರಿಗೆ ಆಯಾ ಪಾತ್ರಗಳನ್ನು ಸೃಷ್ಟಿಸಿ ಕಥೆಯನ್ನ ಹಾಸ್ಯದೊಂದಿಗೆ ಮಿಶ್ರಣಗೊಳಿಸಿ ಕೆಲವು ತಿರುವುಗಳೊಂದಿಗೆ ಹೆಣೆದ ರೀತಿ ಅತ್ಯದ್ಭುತ. ಎಲ್ಲ ಕಲಾವಿದರನ್ನ ಆಯಾ ಪಾತ್ರಗಳಿಗೆ ಅನುಗುಣವಾಗಿ ನೈಜ ಅಭಿನಯವನ್ನ ಸಾದರಪಡಿಸುವಲ್ಲಿ ಯಶಸ್ವಿಯಾದವರು ನಾಟಕದ ನಿರ್ದೇಶಕರಾದ ರಂಗದ ರಾಜೆ ಸುಂದರೈ ಮಂದಾರ. ಅಷ್ಟೇ ಅಲ್ಲದೆ ಪರಕೆ ಪೂವಕ್ಕಿನ ಪಾತ್ರದಲ್ಲಿ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ಮುಳುಗಿಸಿ ಕೊನೆಗೆ ಕಣ್ಣೀರ ಧಾರಿಯಲ್ಲಿ ಮಂತ್ರಮುಗ್ಧರನ್ನಾಗಿಸಿದ್ದಾರೆ. ಬೊಮ್ಮಯ್ಯ ಬೊಂಬೆ ಬಳಗದ ಯಾದವನ ಪಾತ್ರದಲ್ಲಿ ಕುಸಲ್ದ ಮುತ್ತು ಅರುಣಚಂದ್ರ ಬೇಸ್ರೋಡ್ರವರ ಹಾಸ್ಯದ ರಸದೌತಣ ಪ್ರೇಕ್ಷಕರನ್ನ ನಕ್ಕು ನಗಿಸುವಂತೆ ಮಾಡುತ್ತೆ. ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ರಂಜನ್ ಬೋಳೂರು ಅವರ ಮನೋಹರನ ಪಾತ್ರ ಕೂಡ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಇನ್ನು ರೂಪಶ್ರೀ ವರ್ಕಾಡಿ ಸೇರಿದಂತೆ ಹಲವಾರು ಖ್ಯಾತ ಕಲಾವಿದರು ಈ ನಾಟಕದಲ್ಲಿ ಬಣ್ಣ ಹಚ್ಚಿದ್ದಾರೆ. ಶನಿವಾರ ಇಂಜಿನ ಮಾರನೇ ದೇಶನೇ ವಿಕ್ರಮಾದಿತ್ಯ మీరు ಕುಂಭದ ನಾರಾಯಣ ರೈ ಯಾರది యాదవేతి ఇంటిదే అవస్థ